ಸಮಾಜ ಪೂಜೆ ಮಾಡ್ತಾನೆ ಕಣ್ಣಾರ ಜ್ಞಾನವಂತಿ ಇಲ್ಲ ಎಲ್ಲ ಬಂದು ಬಾಂಧವರು ಮಾಡಲಿರ್ತದೆ ಜ್ಞಾನ ಹಿರಿಯ ಮಟ್ಟದ ದೇವರ ಪೂಜೆ ಜ್ಞಾಪಕ ಮಾಡ್ಕೊಳ್ಳಿ ಮನಸ್ಸಾಕೊಂಡು ಪುಸ್ತಕ ಲೋಕದಲ್ಲಿ ಮಾಡ್ತಾರೆ ಇದರ ಮಾತ್ರ ಅವಶ್ಯಕ ನಮ್ಮ ಮುಂದೆ ನಮ್ಮ ಇದನ್ನ ವಿಶ್ವವೇ ಮತ್ತು ಅವಶ್ಯಕ ಮೂಡಿಸಿದ್ರೆ ಅಪದಾನ ಮಾಡ್ತಾರೆ ನಂಗೆ ನಮ್ಮ ಬೆಟ್ಟದಲ್ಲಿ ಮತದಾನ ಮೂಲ ಸುಲಾಭಡಿ ಸಾಧು ವಿಶೇಷ ಸುಲಾಭಡಿ ಒಂದು ಮೇಲೆ ಇಲ್ಲೇ ಬಂದ ಆಧಾರವಾದ ಸುಲಾಭದ ಸಾಧುವಿಂದ ಬಂದು ಮೂಲಕೇಳಿ ಋಷಿವರಿಯನ್ನ ಮತ್ತು ಸೂತ ಮಹಾನ್ ಮತ್ತು ಕೇಳಿದೆ ಶಕ್ತಿ ಗುರುಸ್ಥಾನ ಮಾತಾ ಕೇಳಿದರೆ ಸೂತ ಮಹಾನ ಬಂದರೆ ತಪಸ್ಸು ಸುಲಾಭ್ರಸಾದಿ ಕಲಿಯುಗರ ಮೇಲೆ ಬೇರೆ ಮತ್ತೆ ಮೆಚ್ಚಾರ ಸತ್ಯಿಷ್ಟ ಸಂಸ್ಕಾರ ಸತ್ಯದಾನ ಕಲಿಯುಗರ ಮೇಲೆ ಅವರ ಶಕ್ತಿ ದೇವರ ಮಾತ್ರ ಮೆಚ್ಚಾರ ಮಾತಾಡೋದೇ ಸತ್ಯದಾರ ದೇವರ ಮಗ ವೇದ ಮಂತ್ರಗಳನ್ನಾಡ ಅವಕಾಶ ಮಾತ್ರ ಪಂದ್ರ ಮಗ ಬ್ರಾಹ್ಮಣರೊಂದು ಅಥವಾ ಮಾತ್ರ ಓಡಿಸಿದ ಉಪನಯ ಸಂಸ್ಕಾರ ಅಂದ್ರೆ ವೇದ ಬಂದರು ವೇದ ಅವಂಡೆ ಮಕ್ಕಳು ಮಾತ್ರ ಒಂದು ಮಾಡಿ ವೇದನ ದೇವರ ಮಾತ್ರ ಬಂದಿದ್ದಾರೆ ಆ ವೇದಗಳನ್ನೇಳಿ ವೇದ ಪುಸ್ತಕಗಳನ್ನೇಳಿ ಸ್ತೋತ್ರ ಮಂತ್ರಿ ಸ್ತೋತ್ರ ಮಂತ್ರ ಮಂತ್ರ ಮಾಡಿದ್ರೆ ಮಂತ್ರಿ ಆ ಮಂತ್ರವನ್ನು ಕಷ್ಟವನ್ನು ಮದುವೆ ದೇವರ ಸ್ತೋತ್ರ ಕಷ್ಟ ಉತ್ತಮವಾದ ಕಷ್ಟ ಮಣಿ ಅದು ಸುಲಾಭ ದೇವರ ಮಾತ್ರ ಬೆಚ್ಚಾರೆ ಸುಲಾಭ ಬೇರೆ ಮನಸ್ಸಿನ ಇಲ್ಲವರು ದೇವರಿಗೆ ಭಾಷೆ ಸಂಸ್ಕೃತ ಬರೋಣದಲ್ಲಿ ಸುರುಡೆ ಬರೋಣದಲ್ಲಿ ಕನ್ನಡ ನಮ್ಮ ಮನಸ್ಸಿನಿಂದ ಮನುಷ್ಯನ ಭಾಷೆಯನ್ನು ಹುಡುಗ ನಮ್ಮ ಮನಸ್ಸಿನ ಭಾವನೆಯಲ್ಲಿ ಮನರಿಗೆ ವ್ಯಕ್ತಪಡಿಸಿದ್ದಾರೆ ಭಾಷೆಯನ್ನು ಹೊಂದಿದ್ದಾರೆ ಅಂಚಿನ ಭಾಷೆ ತುಳು ಆವಡು ಕನ್ನಡ ಆವಡು ಇಂಗ್ಲಿಷ್ ಆವಡು ಓಯ ಭಾಷೆಯ ಭಜನೆ ಮಂತ್ರ ದೇವರ ಕೋಶ ಹೊಂದಿದ್ದಾರೆ ಅಂಚಿನ ಭಜನೆಯಲ್ಲಿ ಪ್ರತಿಯೊಬ್ಬರಿಗೂ ಅನ್ಕೊಳ್ತಾ ಇದ್ದೀನಿ ಕಲಿಯುಗಳು ಸುಲಾಭಣವಿದ್ದಾರೆ ದೇವರು ಮಾತಾಡಿದ್ದಾರೆ ಸುಲಾಭದ ಸಾಧಿ ಪ್ರತಿಯಿದ್ದಾರೆ ಭಜನೆ ಭಜನೆ ಬಂದ ಕಾಲದಾನವಿದ್ದರೆ ದೇವರ ಮಾತ್ರ ಸಂತೋಷ ಮಾಡಬೇಕು ಇದು ಮಾಡ ಕಲಿಯುಗದಲ್ಲಿ ಸುಲಾಭದ ಸಾಧಿಸಿದ್ರೆ ನನಗೆ ಗುಲಾದಷ್ಟವನ್ನು ಹೋಗುವುದಿಲ್ಲ ಬೇರೆ ಸಂಚಾರ ಮಾಡಬೇಕು ಭಜನೆ ಮಂತ್ರ ಪ್ರತಿಯೊಬ್ಬರನ್ನೆಲ್ಲ ಇಲ್ಲ ವ್ಯಕ್ತಿ ಮತ್ತು ಆಚರಣೆ ಮತ್ತು ಆಚರಣೆ ಮಾಡ್ಕೊಂಡಿದ್ದಾರೆ ದಾಯ ವಿಚಾರ ಬಂದು ಒಬ್ಬರಿಗೆ ಗೊತ್ತಿರ್ತದೆ ನಮ್ಮ ವಿಧಾನ ಬ್ರಹ್ಮದೇವರೇ ಸೃಷ್ಟಿ ಮಂತ್ರಿಯಲ್ಲಿ ಈಶ್ವರನೇ ಮಾತಾ ಸೃಷ್ಟಿ ಮಂತ್ರ ಮಾತ ಜೀವರಾಶಿ ಮತ್ತು ಲಯ ಮಂತ್ರದಿಂದ ಮಾತ ಸೃಷ್ಟಿ ಮಂತ್ರ ಮಾತ ಜೀವರಾಶಿ ಸರಿಯಾದ ರೀತಿಗೆ ಕಾರಣವಂತ ಕೆಲಸ ಮಹಾವಿಷ್ಣುದೇವರ ದಯ 84 ಲಕ್ಷ ಜೀವರಾಶಿ ಸೃಷ್ಟಿ ಜೀವರಾಶಿ ವಿಧಾನ ಎಂಬುದು ಮಿತ್ರರೆಲ್ಲ ಉಳ್ಳದು ಶತ್ರುಗಳು ಒಂದು ದೇವರ ಸೃಷ್ಟಿ ಮಾಡಿದಾಗ ಕುಚ್ಚನ ಸೃಷ್ಟಿ ಮಾಡ್ತಾರೆ ಎಲಿನ ಸೃಷ್ಟಿಯನ್ನು ಕೇಳಿದಾಗ ಒಂದು ಮಿನಿಟ್ನೆಲ್ಲ ಏನಿದೆ ಅಂತ ಹೇಳಿದಾಗ ಮುಚ್ಚಿದ ಎಲಿವತ್ತನೇ ಹಾಕೊಂಡು ಅದೆಲ್ಲ ನಕ್ಕರಿಸಿಕೊಂಡು ಸುಮ್ಮನೆ ತಿಂದು ಹೋಗ್ಕೊಂಡು ಅಂತ ಹೇಳಿದಾಗ ದೇವರ ಸೃಷ್ಟಿ ಮಾಡ್ಕೊಂಡು ಮಾತ್ರ ಒಂದು ಪಾತ್ರ ಕೊಡ್ತೇವೆ ನಮ್ಮ ಮನೆ ತಂದೆ ಬನ್ನಿ ಒಂದು ಜನ ಪೂಜೆ ಕೊಲೊಂದಿದ್ದಾರೆ ಹೇಳ್ಬಾರ್ದ ಗುಡ್ಡೆಲ್ಲ ಬಯಲು 15 ಬರ್ಕೊಂಡು ಬರ್ತದೆ ಮೇಲೆ ರಾತ್ರಿ ಕೈಗಳ ಬೆಟ್ಟು ಬಂದ ನಮ್ಗೆ ನಾವು ಸಾಧ್ಯ ಇದೆಯೋ ನಾವು ಒಂದೇ ಬೆಟ್ಟಕ್ಕೆ ಬರೀ ಕೂಡ ಅವ್ರು ಕಲ್ಲದ ಕಲ್ಲದ ಗಾಲಿ ಅವು ನಮ್ಮ ಅನಾತ್ಮ ಹೋರಾಟ ಅಸಾಧ್ಯ ದೇವರ ಸೃಷ್ಟಿ ಬಂದಾಗ ಮಾತ್ರಗಳಲ್ಲಿ ಪಾತ್ರ ಗೊತ್ತಿದೆ ಏನು ಮನ್ಕಲ್ಲ ಅಂತ ಮನೆ ಬಂದೆ ಜೊತೆ ನಾಯಿನ ನಾವು ಮನೆ ಬಂದ ಉಪದ್ರವಂತರ ಮಾತ್ರ ದೇವರ ಶಿಕ್ಷಣವನ್ನು ಮಾತ್ರಗಳಲ್ಲಿ ಪಾತ್ರ ಕೊಡ್ತಾರೆ ಅಂತ ಹೇಳಿದ್ರೆ ಈ ಮನುಷ್ಯನ ಜನ್ಮದಲ್ಲಿ ಮಾತ್ರ ದೇವರ ಸೃಷ್ಟಿ ಮಾಡೋದನ್ನು ಮನುಷ್ಯನ ಮಾತ್ರ ಕಲ್ಪನೆಯಪ್ಪ ಸೃಷ್ಟಿ ಮಂತ್ರ ಪಕ್ಕ ನಮ್ಮದಾನ ಕೊಡು ಪುಟ್ಟಿಡಬೇಕು ಮಾತ್ರ ವಿದ್ಯೆ ಕಲ್ಕೊಂಡಿದೆ ಬಾಲ್ಯದ ಪ್ರಾಣಿ ಪಕ್ಷಿಗಳ ಮಾತ್ರ ದೇವರ ಸೃಷ್ಟಿಯನ್ನು ಮಾತ್ರ ವಿದ್ಯೆಯನ್ನು ಕೊಡ್ತಿದ್ದಾರೆ ಪಕ್ಕಿ ಗೊತ್ತಿ ಪುನರಾಯರೆ ಇವೆಲ್ಲ ಪ್ರಾಣಿ ಪಕ್ಷಿಗಳು ಅವರು ನಮ್ಮದನ್ನು ಎಲ್ಲ ಅದೊಂದು ನಾಯಿ ನೋಡ್ಕೊಂಡು ಮೇ ಮಾಲ್ದಲ್ಲಿ ಬೇಲದಲ್ಲಿ 3 ನಾಳೆ ಕೆತ್ತಿಗೆ 3 ನಾಳ ಅದಕ್ಕೆ ನೀರೊಂದು ಮುಟ್ಟು ಬರೆಯಲು ಗೊತ್ತು ನಮ್ಮ ನಾವೆಲ್ಲ ಸರಿ ಮತ್ತೆ ನಡ್ಕೊಂಡು ಮನೆ ಮೇ ಮಾಡಿಲ್ಲ ಕೆತ್ತಿಗೆ ಮತ್ತೆ ಅದು ಒಂದೇ ನೀಂದರ ಗೊತ್ತಿತ್ತಂಡ ವಿದ್ಯೆ ಕಲ್ಪಿಸ್ಕೊಂಡ ಆ ನೀರು ಬಿಟ್ಟು ಬರ ಹುಟ್ಟಿನ ದೂರಲ್ಲೇ ಬರ್ತದೆ ದೇವೋಯ್ ಅಂತ ಹೇಳಿದ್ರೆ ನಾವು ಅದು ವಿಷಯ ಬಂದ್ಬಿಡೋ ನಾನು ಯಾವುದು ಮನುಷ್ಯ ಹುಟ್ಟಿನ ಕಲ್ಪನೆ ಇದೆ ಅಂತ ಹೇಳಿದ್ರೆ ಆ ಮನುಷ್ಯನ ಜೀವನ ಸೇರಿ 84 ಲಕ್ಷ ಜೀವ ಶ್ರೇಷ್ಠವಾದ ಜನ್ಮ ಆಗಿತ್ತಲ್ಲ ಆ ಬ್ರಹ್ಮದೇವರು 84 ಲಕ್ಷ ಜೀವನ ಸೃಷ್ಟಿ ಮಂತ್ರನಾಡ ಅಕೇರಿಗೆ ಮಾತ್ರ ಸೃಷ್ಟಿ ಮಂತ್ರ ಜೀವರಾಶಿಯಲ್ಲಿ ಮೋಕ್ಷ ಲಯವಂತರ ದೇವರನ್ನ ಈಶ್ವರ ದೇವರು ಅಂತ ಹೇಳಿದಾಗ ಮಾತ್ರ ಸೃಷ್ಟಿ ಮಂತ್ರ ಜೀವರಾಶಿಯನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಸಾಂಗ ಕೆಲಸ ಮಹಾವಿಷ್ಣು ದೇವರು ಅಂತ ಹೇಳಿದಾಗ
ಆ 74 ಲಕ್ಷ ಪಾಲನ ಮಹಾವಿಷ್ಣುದೇವದಾನ ಅಂತಂದ್ರೆ ಮಾತ ಲೋಕಂಡು ಇಡೀ ನಮ್ಮ ಲೋಕಡೆ 14 ಲೋಕಂಡು ನಮ್ಮ ಮರ್ತ್ಯ ಲೋಕ ಭೂಲೋಕ ಇತ್ತಲಕ್ಕೆ ನನ್ನ 13 ಲೋಕ ಬೇಟ ಉಂಡು ನಂಗೆ ಗೊತ್ತಿದ್ದು ನಂಗೆ ಖಾಲಿ ಭೂಲೋಕದ ಮಾತ್ರ ಬಗ್ಗೆ ಗೊತ್ತು ಅಂತಂದ್ರೆ ಮಾತ ಲೋಕಡಿನ ಯೋಗ ಕ್ಷೇಮ ವಿಚಾರ ಅಂತ ಕೆಲಸ ಮಹಾವಿಷ್ಣುದೇವರು ಅಂತಂದ್ರೆ ಆಧಾರ ಮಾಡ್ತಾರೆ ತನ್ನ ಪರವಾದ ದೂತದಲ್ಲಿ ನಾರದು ಅಂತ ಇದ್ದಾಗ ಆಯ್ದ ಬೇಲೆ ಗೊತ್ತಿಗೆ ಮಾತ ಲೋಕವನ್ನು ತಿಳ್ಕೊಂಡು ಅವಲಂಬಿಸಿಕೊಂಡು ದುಃಖದಲ್ಲಿರ ಅಲ್ಲ ಯೋಗನ ಕ್ಷೇಮ ಅವ್ರ ಮಾತಿನ ಮಾತು ವಿಷಯವನ್ನು ಬಂದು ಐದು ಮಾತು ಏನು ಬಂದು ನಾರದಲ್ಲಿ ಬೇಲೆ ಗೊತ್ತೇರಿ ನಾರದಲ್ಲಿ ಮಾತ ಲೋಕ ಸಂಚಾರಿ ಸುಮಾರು ಜನ ನಾರದಿರಿ ಅಂತ ಹೇಳಿದಾಗ ಮಾತು ಲೋಕ ಸಂಚಾರಿ ಮಾತ ಲೋಕನ ಮಾತು ತಿಳ್ಕೊಂಡು ನಮ್ಮ ಭೂಲೋಕ ಮರ್ತ್ಯಲೋಕ ಮಾತು ಬಂದಾಗ ಈ ಮರ್ತ್ಯಲೋಕ ಭೂಲೋಕ ಮರ್ತ್ಯಲೋಕ ಅಂತ ಭೂಲೋಕ ದಯ ಈ ಮರ್ತ್ಯಲೋಕ ದೇವರ ಸೃಷ್ಟಿವಂತರೇ ದೇವತೆಗಳು ರಾಕ್ಷಸರು ಮನುಷ್ಯರು ಭೂಮಿಯಿಂದ ಜನಗಳು ಒಟ್ಟಿಗೆ ಸೃಷ್ಟಿ ಮಾಡ್ತಿದೆ ಕ್ರಿಯೆ ಮನುಷ್ಯರ ಕೆಲವೈತೆ ಎಡ್ಡೆ ಮೋಸ ಅಂತ ಜಾಸ್ತಿ ಕೆಲವು ಡೋಂಗಿ ನೆನಪು ಆಡದೆ ನಂಗೆ ಉಪಕಾರ ಆಗ್ತಾ ಎಡ್ಡೆ ಹಾಲು ಬಂತು ನಂಗೆ ಕಲಿಯಬೇಕು ಮನುಷ್ಯನೇ ಗುರ್ತಪಟ್ಟರ ಅಸಾಧ್ಯ ಅಂತ ಹೇಳಿ ಅಂಚಿತ್ತನ ಸೃಷ್ಟಿವಂತರ ಮರ್ತ್ಯಲೋಕದಲ್ಲಿ ಭೂಲೋಕದಲ್ಲಿ ನಾಡು ಮಾತ ಬಂದಾಗ ಜನಗಳ ಮಾತ ನಾನಾದ ಕಷ್ಟವಿದ್ದೀರಿ ಕೆಲವು ಮಾತ್ರ ಕಷ್ಟ ಮಾತ್ರ ಬಾಯಿ ಬಿಟ್ಟು ಬಂತೀರಿ ಕೆಲವು ಮಾತ್ರ ಕಷ್ಟ ಬಾಯಿ ಬಿಟ್ಟು ಬಂದು ఎక్కువ ನನಗೆ ಬೇನೆಯಲ್ಲಿ ಮನೋರ ಮನೆಯ ಹೋಗ್ತಿರ್ತಿದ್ರು ಅಜಿತ್ರ ಮಾತ್ರ ಬೇನೆಯಲ್ಲಿ ನಾರದರ ಬಂದಾಗ ನಾರದರು ಬಂದೇರಿ ಒಂದೆರಡು 3 ಜನಕ್ಕೆ ಆದಾಗ ಸುಲಭದ ಸಹಜವಾಗಿ ಹೇಳ್ತಿದ್ದಾಗ ಈ ರೀತಿಯ ಮಾದರಿಯಲ್ಲಿ ಕಷ್ಟ ಬಯಸಲು ಬಂದ್ರೆ ಅಂತ ಹೇಳ್ತಿದ್ದಾಗ ನಿಖಿಲ ಕಷ್ಟ ಪರಿಹಾರ ಜನರು ಸುಲಭದ ಸಾಧ್ಯ ಬಂದರೆ ಅಸಾಧ್ಯ ಅಂತ ಹೇಳ್ತಿದ್ದಾಗ ನನ್ನ ಈ ಕಡಪುರದ ಜನರಲ್ಲೇರಿ ನನ್ನ ದನಿಯಲ್ಲೇರಿ ಅಂತ ಹೇಳಿ ನಾನು ಆರ್ನಾಡೆ ಕೋಟೆ ಅದು ಸಾಧಾರಣ ಸುಲಭದ ಸಾಧನೆ ಬಂದಿರೋದ್ರಿಂದ ನಿಖಿಲ ಭಕ್ತ ಭೂಲೋಕ ಜನಗಳಲ್ಲಿ ವಿಸ್ತಾರವಾದ ಪ್ರಕಟವಾಗಿ ದಾನ ಮಾಡಿದ್ದೀರಿ ಈಗ ದೇವಿ ನಡೆಯುತ್ತದೆ ದೇವರಿನ ಲೋಕ ನನಗ ವಿಷ್ಣು ಲೋಕ ವೈಕುಂಠ ಲೋಕ ಅಂತ ಹೇಳಿದ್ರೆ ವಿಷ್ಣು ಲೋಕ ಮತ್ತು ದೇವನ ಲೋಕ ಮತ್ತು ಜನಗ ನಾರದೇವಂತರಿ ಕಾಲು ರೂಪದರಿಗೆ ದೇವನಾಡೆ ಮತ್ತು ಬಣಗ ಸ್ತೋತ್ರ ಮಂತ್ರದ ಯುವಕರಿಗೆ ನಮೋ ವಾನ್ಮನಸ್ಸಾತೀತ ರೂಪಾಯ ಅನಂತ ಶಕ್ತಿಯ ದೇವರಾಗಿ ಅನಂತವೈನ ಸಂತೋಷವಾದ ಮೌನಂತೇಜ ಸಂತೋಷವನ್ನು ದಯನ ನಮ್ಮ 7ನೇ ಪಾತ್ರೆ ಅನ್ನದಾನೆ ಪುನಿ ಆ ನಮ್ಮಲ್ಲಿ ಸಂತೋಷ ಇತ್ತಲ್ಲ ತೆಲಿಗೆ ಇತ್ತಲ್ಲ ಉಲ್ಲಾಸ ಇತ್ತು ಆಗ ಪಾತ್ರೆಗೆ ಅಂತ ಮೌನ ಮಲ್ಲ ಬಿಸಿಲೆಲ್ಲ ಮಾರೆ ಕೂಡಿಸಲಗೊಂಡು ನಾಲ್ಕು ಪಾತ್ರೆ ಮೇಲೆ ಬದಲಿಸ ಅದರಲ್ಲಿ ಪಾತ್ರೆ ಬೆಚ್ಚನ್ನು ಮಾರೆ ಕೊಟ್ಟುಗಳೇ ಕೋರೆ ಆ ಸಂತೋಷಗಳನ್ನ ಒಂದು ಪಾತ್ರೆಗಳನ್ನು ಆ ದೇವರ ಮೌನಗಳನ್ನು ಯಾವ ಸಂತೋಷದ ಮನೆ ನಮೋ ವಾಂಗನಸಾತೀತ ರೂಪಾಯ ಅನಂತ ಶಕ್ತಿಗೆ ಆದ ವ್ಯತ್ಯಾಸಹೀನಾಯ ನಮ್ಮ ಪುಟ್ಟದಾನಂದ ನನಗೆ ಗೊತ್ತಿದ್ದಿ ನನ್ನ ಶರೀರದೊಂದಿಗೆ ನನಗೆ ಗೊತ್ತಿದ್ದಿ ನನ್ನ ಚೇತು ಮಟ್ಟದ ಗೊತ್ತು ಇತ್ತ ಮಧ್ಯಾಹ್ನ ಮಟ್ಟದ ಮಾತು ನವದ ಬಗ್ಗೆ ರಾಧಾಪುರು 6 ಪಕ್ಕ ಪ್ರಾಣಿಗೊಂಡು ಮಗ ಮುಂಜಾನೆ ಬರೋಣ ಮುಖ್ಯ ಜೋಗ ಪೂಜಾರನ್ನು ಆಟ ಸುರಾರನ್ನು ಮಾತು ಕಾರ್ಯಕ್ರಮವನ್ನು ನಮ್ಮ ಮನಸ್ಸಲ್ಲಿತ್ತಲ್ಲ ಮನುಷ್ಯನ ಈ ಪ್ರಪಂಚ ಸೃಷ್ಟಿಯಾದಲ್ಲಿ ಏಳು ಸ್ಥಳವನ್ನು ಮಾತ ಸೃಷ್ಟಿ ಮಂತ್ರಕ್ಕೆ ಮಾತ ಪಾಲನೆ ಮಹಾವಿಷ್ಣುವಿಗೆ ಗೊತ್ತು ನಿಂತಾಗ ಆದ ಸಂದರ್ಭ ಅಂತ ಇದೆ ನಮ್ಮ ಪುಟ್ಟದಾನ ಅಂತ ನನಗೆ ಗೊತ್ತಿದ್ದಿ ಸೇರೊಂದು ನನಗೆ ಗೊತ್ತಿದ್ದಾಗ ಮಾತ ಏಸವನ್ನು ಕೊಂಡು ಆತ ದೇವರಿಗೆ ಗೊತ್ತಿದ್ದು ಆತ ಮಧ್ಯಾಹ್ನಹೀನಾಯ ನಿರ್ಗುಣಾಯ ಗುಣಾತ್ಮನೆ ಬುದ್ಧಿಗಳನ್ನು ಸಾಂಕುವ ಬಾಲಿಗೆ ಮಾತಾನೆ ಪ್ರಾಯ ಬಂದಾಗ ಬುದ್ಧಿ ಬರ್ತದೆ ಪೆಟ್ಟು ಕೊರ್ಪ ನೋಕುವ ಆ ಬಾಳೆಯನ್ನು ತಿರುಗಿ ಆ ಬಾಲೆಗೆ ಗುಣವನ್ನು ಸ್ವಾಮಿ ದೇವರೇ ಆ ಬಾಲೆಗಳಿಗೆ ಎಟ್ಟ ಗುಣಗೊಳ್ಳೆ ಕೈವಿಗೆ ಆ ಬಾಲೆಗಳಿಗೆ ಎಟ್ಟ ಗುಣಗಳು ಸ್ವಾಮಿಯ ನಮಸ್ಕಾರ.
ಸೀಕರು ಮಾತ ಹೋಗ್ಬೋದು ಅಂದರೆ ದುಮ್ಮದಾಕಲು ಮತ್ತು ಮರ್ದ ಅಂತ ಹೇಳಿದ್ರಾಗ ಮಧ್ಯಾಹ್ನ ಪುನಃ ವಿಷ್ಣು ದೇವರು ಅಂತ ಹೇಳಿದ್ರು ಮಧ್ಯಾಹ್ನ ಬೊಕ್ಕಂಜಿಲ ಮಧ್ಯಾಹ್ನ ಕೂದಾರ ಅಂತ ಹೇಳಿದ್ರಾಗ ಆ ಮಧ್ಯಾಹ್ನ ನೇತ ಮಧ್ಯ ಅಂತ ಹೇಳಿದ್ರಾಗ ಅಗ್ರತೋ ಶಿವರೂಪಾಯ ಮಿತ್ತಿನ ಹಿರಟಿಪ್ಪಣ ದೇವರು ಏರನಾಗ ಈಶ್ವರ ದೇವರು ಮನುಷ್ಯ ದನಪುಣಗ ಗಾಳಿಯ ಸಂಚಾರ ಬೋಡಪ್ಪನ ಗಾಳಿ ಸರಿಯಾದ ರೀತಿ ಮನುಷ್ಯ ಮಾತ್ರ ತಿಕ್ಕೊಂಡು ನನ್ನ ಕಮ್ಮಿ ಅನ್ನದಾನೆ ಹಾಕೊಂಡು ಆ ಕೊರೋನಾ ಡೈಮಂಡ್ ಮತ್ತು ಕೆಲವು ಏತೋ ಜನಕ್ಕೆ ಮತ್ತು ಆಕ್ಸಿಜನ್ ಗಾಳಿ ಮಾತ್ರ ತಿಕ್ಕಂದ್ರೆ ಐಸಿಯು ಬಾರ್ದು ಮತ್ತು ಬೇತೆ ಮತ್ತು ಗಾಳಿ ಮಾತ್ರ ಕೊಡೋದು ಕೆಲವು ಬಹಳ ಕಷ್ಟ ಆಗ್ತದೆ ಬದುಕಂತ ಹೇಳಿದಾಗ ಮನುಷ್ಯನ ಕೆಟ್ಟ ಬದುಕೇರ್ಬಾರ್ದು ನಂಗೆ ನಿರ್ಮಲವಾಗಿ ನನಗೆ ಗಾಳಿ ಬೋರ್ಡ್ ಅಂತಂದಾಗ ಆ ಗಾಳಿಲ ದಿಕ್ಕೊಂಡು ಅಂತ ಹೇಳಿದಾಗ ಅಶ್ವತ್ಥದ ಮರದ ಹಿರಟ್ಟಿಗೆ ಅಂತ ಹೇಳಿದಾಗ ಅಶ್ವತ್ಥ ಮರದ ಇತ್ತಿನ ದಿನ ಸನ್ನಿಧಾನ ಮತ್ತು ಆ ದೇವರಿಗೆ ಬಹಳ ಹೊತ್ತಿನ ವಿಶೇಷವಾಗಿರೋ ಪೂಜೆ ಸಂಸಾರ ಸಕುಟುಂಬ ಜಾಗದಾಗಲು ಪ್ರತ್ಯಕ್ಷ ಪರೋಕ್ಷ ನಾವು ಮಾತೆಲ್ಲ ಊರ್ದಾಗಲು ಪರೂರ್ದಾಗಲು ಮಾತೆಲ್ಲ ಸೇರೊಂದು ಆ ದೇವರಿಗೆ ಕಿಂಚಿದ ಒರಿಯರನ ಪುತ್ರ ಮಣ್ಣ ಮಸ್ತು ಹೋಗ್ಬಂತ ಹೇಳಿದಾಗ ಮಾತೆಲ್ಲ ಸೇರೊಂದು ದೇವರ ಮತ್ತು ಅನುಗ್ರಹ ಮಾತ್ರ ಬಂದು ಶಕ್ತಿ ಆ ದೇವರಿಗೆ ಕಾರಣದ ಹೊತ್ತು ಮಾತ್ರ ತಮ್ಮಿಲ ಸೇವೆ ಇತ್ತರ ಹೊರತು ಮಾತ್ರ ದೇವರಿಗೆ ಬಹಳ ವಿಶೇಷವಾಗಿರೋ ಪೂಜೆ ನಾವು ಮಾತೆಲ್ಲ ಸೇರೋದು ನಮ್ಮ ಕೈಟಾವಣ ಮಟ್ಟದ ನಮ್ಮ ದೇವರಿಗೆ ಭಕ್ತಿ ಶ್ರದ್ಧೆ ಪ್ರೀತಿ ಅರ್ಪಣವಂತ ಕರುಣಿಸಿದ ಕಿಂಚಿತ್ ಎಲ್ಲೆ ಮಟ್ಟದ ಪೂಜೆ ದೇವರು ಬಹಳ ಸಂತೋಷ ಸ್ವೀಕಾರ ಮಾಡುತ್ತದೆ ಆ ಪೂಜೆದ ಮಂತ್ರನ ಅರ್ಥ ನಮ್ಮ ಕಿವಿಟಿ ಕೇಂದ್ರ ಆ ಪೂಜೆ ನಮ್ಮ ಕಣ್ಣಾರ ತುಯ್ಯ ನನ್ನ ದೇವರ ಪ್ರಸಾದೊಂದುಂಡು ಪಂಜಿಗೆ ತರುವ ನನಗೆ ಮೂಜಿ ವಿದಟ್ಲ ನನಗೆ ದಾನ ಹಾಕೊಂಡು ದೇವರ ನನಗೆ ಪರಿಪೂರ್ಣ ಅನುಗ್ರಹ ನನಗೆ ಭಾಗ್ಯದ ಪೂಜೆ ಮಾತ್ರ ಮಂತ್ರ ದಾನ ಹಾಕೊಂಡು ಏರು ಮಾತ್ರ ಪೂಜೆ ಬರ ಆಗ ಮಾತ್ರ ಫಲ ಈ ದೇವರ ಪೂಜೆ ಅಂತ ಏರು ಮಾತ್ರ ಪೂಜೆಗೆ ಮಾತ್ರ ಸೇರುವರ ಮಾತ್ರ ಇಲ್ಲ ಆಜೆಟ್ಟು ಒಂಜಿ ಅಂಶ ಫಲ ಖಾಲಿ ಪೂಜೆಗೆ ಮತ್ತು ತೂರ್ದು ಪ್ರಸಾದಿಗೆ ತೊನ್ನಾಗಲ ಇಪ್ಪಣಿ ಅಂತ ಹೇಳಿದ್ ನನಗೆ ಆತ ಮಹತ್ವವಾದ ಪೂಜೆ ಅಂತ ಹೇಳಿದ್ ನನಗೆ ಕೊರೋನಾಂಚಿನ ಕಿಂಚಿದ ಪೂಜೆ ದೇವರು ಬಹಳ ಸಂತೋಷದ ಸ್ವೀಕಾರ ಮಾಡುತ್ತದೆ ಆ ಪೂಜೆದ ಪರಿಪೂರ್ಣ ಅನುಗ್ರಹ ತಿಕ್ಕೊಂಡು ಗಂಡ 10 ಜನಕ್ಕೆ ಮಾತ್ರ ಪೂಜೆ ಮಾತ್ರ ಏರು ಮಾತ್ರ ಬೈದ್ರೆ ಅಕ್ಲೆ ಮಾತ್ರ ದಾನ ಬಿಡು ದಾನ ಧರ್ಮವನ್ನು ಪೊಡಿ ಅಂತ ದಾನ ಧರ್ಮ ನಾವು ಏತಮಂತ ಆತ ನಂಗೆ ಫಲ ಸತ್ಯ ಹೆಂಚಿನ ದಾನ ಧರ್ಮ ಅನ್ಪಣಿ ಮನುಷ್ಯಗೆ 2000 ನೋಟು ಗೋಣಿ ಜಿಂಜಾದ ಎತ್ತರ ಅಂದ್ರೆ ನಲ್ಲೊಂದು ಗೋಣಿ ತುಂಬ ವೈದ್ಯ ಮಾರಾಟ ನನಗೆ ಆಗ ಸಂತೋಷ ಅಣ್ಣ ದಾನ ಹಾಕ್ಬಿಡು ಬಂಜಿನೀಗ ನಾವು ತಿನ್ನೋದಾಗ್ಬಿಡು ತಿನ್ಪಣ ದಾನ ಹಾಕ್ಬಿಡು ಏತ ಮಾಡಿ ಬಳಸೋದು ಮನಗದೆ ಎತ್ತಿಲ್ಲ ಕ್ಯಾ ಮಾಡಿ ಇಂಕ ಬಂಜಿಗೆ ಅಟ್ಟೆ ಅಂತ ನನಗೆ ಹಾಗೆ ಅಪ್ಪ ಸಂತೋಷ ಆಗ್ಬಿಡ ದೇವರಿಗೆ ಸಂತೋಷ ಆಗ್ಬಿಡು ದೇವರಿಗೆ ಸಂತೋಷ ಆಗ್ಬಿಟ್ಟಿಗೆ ಪೂಜೆ ಮನ್ಪಾಯನಗಳಿಗೆ ಪೂಜೆದ ಪರಿಪೂರ್ಣ ಅನುಗ್ರಹ ಪ್ರಸಾದ ದೇವಿ ಮಾತುಕರ ಪಂಚಾಯತ್ ಪ್ರಸಾದ ಕೂಡ ಯಥಾಶಕ್ತಿ 10 ಜನಕ್ಕೆ ಮಾತ್ರ ಅನ್ನದಾಗ ಹೋಗ್ತಾ ಇದ್ದಾಗ ಪೂಜೆ ಮನ್ಪೋಣತನ ನರಕರ ಬಂದು ಬಾಂಧವ್ಯರು ಪೊದ್ದರು ಇಷ್ಟ ಮಿತ್ರರು ಮಾತ್ರ ಸೇರು ನಾನು ಕೊಡು ದೇವರ ಮಾತ್ರ ಪೂಜೆ ಇದ್ದಾಗ ಒಂದು ಹೇಳಿಕೆ ಅವ್ರಿಗೆ ಹೇಳಿ ನನಗೆ ಜವಾಬ್ದಾರಿ ಏತೋ ಇತ್ತಲ್ಲ ನಮ್ಮ ಹೇಳಿಕೆ ಮುಖಾಂತರ ನಾವು ಮಸ್ತ್ ಜನ ಬೈದು ಅಂತ ಇದ್ವಿ നല്ല ಪರಿಹಾರಗಳು ಅಂತ ಇದ್ವಿ ನಾವು ಮಾತ್ರ ಸೇರೊಂದು ಕೊನೆಯ ಪೂಜೆ ದೇವರ ಸಹ ಸಂತೋಷದ ಸ್ವೀಕಾರವಂಥದ್ದು ನನ್ನ ದೇವನ ಅನುಗ್ರಹ ತೀರ್ಥ ನಾವು ಪ್ರಸಾದ ಗೊತ್ತನಪ್ಪ ಮಾತ್ರ ಸಂಸಾರಕ್ಕೆ ಸಗುಣವಾಗಿ ಜಾಗದಾಗಲೇ ಪ್ರತ್ಯಕ್ಷವಾದ ಪರೋಕ್ಷದ ಏರು ಮಾತ್ರ ಸಹಾಯವನ್ನು ಬರ ನನ್ನ ಮಿತ್ರ ಮಾತು ಏರು ಮಾತ್ರ ಪರಿಹಾರಲ್ಲ ಮಾತ್ರ ದೇವರು ಮಾತುಗಳು ಸುಖ ಸಂಪತ್ತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಮಾತ್ರ ನಮ್ಮ ಮನಪಾಂಚಿನ ಉದ್ಯೋಗ ಮಾತ್ರ ಅಭಿವೃದ್ಧಿಯನ್ನು ಕಲ್ಪನಾಚಿನ ಗೋಕುಲವನ್ನು ಭವಿಷ್ಯತ್ತು ವಿದ್ಯೆ ಬುದ್ಧಿ ಮಾತ್ರ ರಾಜ್ಯ ಕೊಟ್ಟ ಕಟೀಲ ಉಲ್ಲಾದಿನ ಸೇನೆ ನಮ್ಮ ಕಡೆ ದೇವರು ಮಾತ್ರ ಪೂರ್ಣ ಮಾತ್ರ ಅನುಗ್ರಹ ಆ ಕಟೀಲು ಕ್ಷೇತ್ರ ಮಹಾತ್ಮ ಕಣ್ಣಾರ ರೂಪಾಂತರ ಹೆಡ್ಡ ಯೋಗ ಭಾಗ್ಯ ನಂಗೆ ಅನುಗ್ರಹ ಮಾಡಿದ್ರು ನಮ್ಮ ಮಂತ್ರ ಇಂಚನೆ ಪಾಪನ ಮಾತು ಇರ್ತಾರಲ್ಲ ಆ ಕ್ಷೇತ್ರ ನಮ್ಮ ಕಟೀಲು ಕ್ಷೇತ್ರ ಮಾತ್ರ ತೂನಲ್ಪ ನಮ್ಮ ಮಾತ ಪಾಪನ ಅಪ ಜಗನ್ಮಾತೆ ಪರಿಹಾರ ಮಂತ್ಕೊಂಡು ಮಿತ್ತಿಗೆ ಮಾತ ವಿಷಯಗಳ ಸತ್ಯನಾರಾಯಣ ದೇವೆಲ್ಲ ನಾಗದೇವೆಲ್ಲ ಗ್ರಾಮದ ಸಾಮನೋಟ ದೈವದೇವಲ್ಲ ಅಂಚನೆ ನಮ್ಮ ನಮ್ಮನ ದೈವದೇವಲ್ಲ ನನಗೆ ಮಿತ್ತಿಗೆ ಭವಿಷ್ಯತ್ತು ಕಾಲ ಸದಾಗ ವ್ಯವಸಾಯ ನಮ್ಮ ಮಾತ ಮನಸ್ಸು ಇಷ್ಟ ಆಗ್ತದೆ ನನ್ನ ಮಿತ್ತಿಗೆ ಮಾತ
ದಾಸನ್ ಎಣ್ಣೆ ಹಿಡ್ದ ಪೊರ್ಲುಡೆ ಬಳಗಡೆ ಪುಣ್ಯಗಟ್ಟಿ ಆ ಮಹಾವಿಷ್ಣು ಎಲ್ಲ ಕಟ್ಟಿದ ಉಳ್ಳಾದಿಲ್ಲ ಮಾತು ಸಂಬಂಧಪಟ್ಟ ಮಾತು ದೈವದೆಲ್ಲ ನಮ್ಮ ಕೈಟ್ ಪೊರ್ಲುಡೆ ಅನುಗ್ರಹ ಮತ್ತು ನಡಪಾದು ಕೊರಡು ನಾವು ಮಾತೆಲ್ಲ ದೇವರ ಪೂಜೆ ಮನಸ್ಸು ಪ್ರಾರ್ಥನೆ ಮಾಡ್ತಾನೆ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಶ್ರೀಶಂ ಆಕಾರಂ ಜಗನ್ಮುಖಂ ಮೇಘವರ್ಣಂ ಶಿವಾಂಗಂ ಲಕ್ಷ್ಮೀಕಾಂತಂ ಗೌರಯನಂ ಯೋಗಜಾನಗಮ್ಯಂ ವಿಷ್ಣುಂ ಭವ ಭಯಂ ಸರ್ವ ಲೋಕ ಮಹಾವಿಷ್ಣುವಿನ ಪಾದಾರವಿಂದಕ್ಕೆ ಗೋವಿಂದಾವಣಿ ಗೋವಿಂದ.